ಶಿವಮೊಗ್ಗದ ಏರ್ಪೋರ್ಟ್ ಒಳಗಡೆ ಟರ್ಮಿನಲ್ ಏನಿದೆಯಲ್ಲ ಸರ್, ಅದ್ರ ಒಳಗಡೆಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಕೂಡ ಜೊತೆಯಲ್ಲಿದ್ದಾರೆ. ಅವರ ಅಂದರೆ ಜೊತೆಯಲ್ಲೇನೆ ಸಂಪೂರ್ಣವಾದ ಒಳಗಡೆ ಇರುವಂತಹ ಒಂದಷ್ಟು ಸ್ಟಾಲ್ಸ್ಗಳಿದೆ ಇವತ್ತು. ಅದಕ್ಕೋಸ್ಕರನೇ ಅಂದ್ರೆ ಆ ಭಾಗದ ಒಂದು ಸಾಂಸ್ಕೃತಿಕತೆ ಇರ್ಬೋದು, ಅದರ ವೈಭವ ಇರ್ಬೋದು, ಅಲ್ಲಿನ ನೆಲಗಟ್ಟಿನ ಸೊಗಡು ಏನಿದೆಯಲ್ಲ ಸರ್, ಅದನ್ನು ಕೂಡ ನೋಡಿ ಹೊರಭಾಗದಲ್ಲಿ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅಂದ್ರೆ ಅದರ ಒಂದು ಮಾಡೆಲ್ನ ನೋಡ್ತಾ ಇದ್ದಾರೆ. ಅಂಡ್ ಒಟ್ಟಾರೆಯಾಗಿ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸಹಕಾರ ಏನಿದೆಯಲ್ಲ ಕರ್ನಾಟಕದ ಅಭಿವೃದ್ಧಿಗೆ, ಅದು ನಿಜವಾಗ್ಲೂ ಒಂದು ಹೆಗ್ಗಳಿಕೆಯ ವಿಚಾರ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಅಂದ್ರೆ ನಮ್ಮ ಸರ್ಕಾರದ ಮುಖಾಂತರ ಇಲ್ಲಿ ಯಡಿಯೂರಪ್ಪನವರ ಕನಸಿರ್ಬೋದು, ಅದನ್ನು ನನಸು ಮಾಡೋ ನಿಟ್ಟಿನಲ್ಲಿ ಸದ್ಯ ಬಸವರಾಜ ಬೊಮ್ಮಾಯಿ ಸರ್ ಕೂಡ ಅದರ ಜೊತೆಗೆ ಕೈ ಜೋಡಿಸಿ ಒಂದು ಸಮರ್ಥವಾಗಿ ಅದು ಲೋಕಾರ್ಪಣೆಗೊಳ್ಳೋದಕ್ಕೆ ಏನೆಲ್ಲ ಬೇಕಿದೆ ಅದಷ್ಟನ್ನು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿ ಇವತ್ತು ಅದು ಲೋಕಾರ್ಪಣೆಗೊಳ್ತಾ ಇದೆ. ಎಸ್, ಈ ನಿಟ್ಟಿನಲ್ಲಿ ಈಗ ನಾವು ನೇರವಾಗಿ ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೆ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇನ್ನಿತರ ಸಚಿವರು ಎಲ್ಲರೂ ಕೂಡ ಸೇರಿ ಅದರ ಒಂದು ವೀಕ್ಷಣೆಯನ್ನು ಮಾಡೋದ್ರ ಜೊತೆಗೆ ಅದನ್ನು ಲೋಕಾರ್ಪಣೆ ಮಾಡುವಂಥ ಎಲ್ಲ ವಿಚಾರಗಳನ್ನ ನಾವೀಗ ನೋಡ್ತಾ ಹೋಗೋಣ. दौरा और उसके साथ ही कनेक्टिविटी के लिहाज से अगर हम बात करें तो बीते कुछ वर्षों में हमने देखा है कि प्रधानमंत्री नरेंद्र मोदी ने कनेक्टिविटी के लिहाज से बहुत सारे काम किए हैं. हमने एयरलाइंस की कनेक्टिविटी देखी है, हमने रेलवे की कनेक्टिविटी में तमाम वंदे भारत ट्रेनें भी चलाई और उसके बाद अभी भी जो हम देख रहे हैं कि विकास की तमाम जो सौगातें हैं वो कर्नाटक को आज मिलती हुई नजर आएंगी. और अरुण हमारे सहयोगी हमारे साथ लगातार जुड़ चुके हैं. और अरुण, साफ तौर पर क्योंकि हम जब कनेक्टिविटी की बात करते हैं तो हमने देखा है बीते कुछ वर्षों में कनेक्टिविटी पर खास फोकस किया गया है. केवल कनेक्टिविटी ही नहीं, कनेक्टिविटी कैसे नेक्स्ट जनरेशन हो सके, नेक्स्ट जनरेशन इंफ्रास्ट्रक्चर के तहत डेवलप की जा सके, इस बात पर भी फोकस है. अब हम जितने भी एयरपोर्ट का कंस्ट्रक्शन देख रहे हैं, जैसे कि मैंने आपको पहले बताया कि 2014 के अंदर लगभग 75 के आसपास एयरपोर्ट थे देश के अंदर. प्राइमरीली बड़े शहरों में आप एयरपोर्ट्स पाते थे, लेकिन पिछले 8 सालों के अंदर प्राइम मिनिस्टर. ठीक है अरुण, आपको रोकना चाहूंगा, आप सीधे वहां का रुख करते हैं और देखते हैं शिवमोगा एयरपोर्ट का. प्रधानमंत्री नरेंद्र मोदी यहां पर पहुंच चुके हैं मंच पर. Very hearty welcome, ladies and gentlemen, boys and girls. ಆದರಣೀಯ ಪ್ರಧಾನಮಂತ್ರಿಗಳಾಗಿ ಸರ್ವರಿಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಿದ್ದೇವೆ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಮಲೆನಾಡಿನ ಹೆಬ್ಬಾಗಿಲು, ಶ್ರೀಗಂಧದ ಮಡಿಲು, ಸಿಹಿ ಮನಸ್ಸುಗಳ ಒಡಲು ಸಿಹಿಮೊಗ್ಗೆ ಅರ್ಥಾತ್ ಶಿವಮೊಗ್ಗದಲ್ಲಿ ಇನ್ನು ಮುಂದೆ ಲೋಹದ ಹಕ್ಕಿಗಳ ಹಾರಾಟ. ಶಿವಮೊಗ್ಗೆಗೆ ವಿಮಾನ ನಿಲ್ದಾಣ, ಇದರ ವಿದ್ಯುಕ್ತ ಉದ್ಘಾಟನೆಯನ್ನ ಮತ್ತು ಅಭಿವೃದ್ಧಿ ಯೋಜನೆಗಳನ್ನ ದಾಖಲಿಸುತ್ತಿರುವಂತಹ ಸುದಿನ, ಐತಿಹಾಸಿಕ ದಿನವಿದು ಮತ್ತು ಸಮಾರಂಭವಿದು. Well, ladies and gentlemen, boys and girls, today is indeed a historic day for the Malnad region. Opening of gates of big opportunities for development to the Malnad. Today, the Honorable Prime Minister is here for the dedication to the nation and foundation stone laying for various projects worth rupees 3,600 crores. On behalf of the entire organizing team, very hearty welcome to all of you. Tamagellarigu swagata, suswagata. ಇದೀಗ ನಾಡಗೀತೆ ಸ್ಥಳೀಯ ಕಲಾವಿದರಿಂದ ಸಾಧ್ಯವಾಗಲಿದೆ. ಎಲ್ಲರೂ ಎದ್ದು ನಿಲ್ಲೋಣ, ಗೌರವ ಸೂಚಿಸೋಣ. We request all of you to kindly rise for Jaya Bharata Jananiya Tanujate, Jaya He Karnataka Mate, Nadagite.
ನಾಡಗೀತೆಯನ್ನ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕರುನಾಡಿನ ಕರ್ನಾಟಕದ ಕುರಿತಾಗಿ ಅವರಿಗೆ ಅದೆಷ್ಟು ಅಭಿಮಾನ ಮತ್ತು ಒಲವು. ಹೀಗಾಗಿ ಅವರಿಗೆ ಇದೀಗ ನಮ್ಮ ಒಲವಿನ ಕಾಣಿಕೆ ಕರುನಾಡ ಜನತೆಯ ಪರವಾಗಿ, ವಿಶೇಷತಃ ಮಲೆನಾಡ ಬಂಧುಗಳ ಪರವಾಗಿ ಗೌರವದ ಕಾಣಿಕೆ ಆದರಣೀಯ ಪ್ರಧಾನಮಂತ್ರಿಗಳಿಗೆ. On behalf of the entire citizen fraternity of Malnad, we request the Honorable Prime Minister to kindly accept the felicitation. We request Shri K.S. Ishwarappa to kindly present the shawl to the Honorable Prime Minister. The garland will be presented by Shri B.Y. Raghavendra. ಬೃಹತ್ತಾದ ಅಡಿಕೆ ಹಾರವನ್ನ ಕೊಡುಗೆಯಾಗಿ ನೀಡಲಾಗ್ತಿದೆ. ಇನ್ನೀಗ ವಿಶೇಷವಾಗಿ ರಚಿಸಲಾಗಿರುವ ಈ ಕೆಂಪು ಪೇಟವನ್ನ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಸರ್ ಅವರು ಆದರಣೀಯ ಪ್ರಧಾನಮಂತ್ರಿಗಳಿಗೆ ತೊಡಿಸಬೇಕಾಗಿ ಕೋರಿಕೆ. We request the Shri B.S. Yadurappa ji to present the peta to the Honorable Prime Minister of India, Shri Narendra Modi ji. ಇನ್ನು ವಿಮಾನ ನಿಲ್ದಾಣದ ಒಂದು ಪುಟ್ಟ ಮಾದರಿಯನ್ನ ಸ್ಮರಣ ಕಾಣಿಕೆಯಾಗಿ ಪ್ರಧಾನಮಂತ್ರಿಗಳಿಗೆ ನೀಡಲಾಗ್ತಿದೆ. We request Shri Hartalu Halappa, Shri Ashok Naik, ಹಾಗೇನೆ ಗೃಹ ಸಚಿವರಾದ ಶ್ರೀ ಅರಗ ಗಣಾನೇಂದ್ರ, ಇವರು 3 ಜನರು they will present the memento. ಶ್ರೀಗಂಧದಲ್ಲಿ ಮಾಡಿರುವಂತಹ ಸಾಗರದ ಕಲಾವಿದ ಜಿ ಆದರ್ಶ ಅವರ ಕೈಗಳಲ್ಲಿ ಮೂಡಿ ಬಂದಿರುವಂತಹ ಈ ವಿಶೇಷ ಕಲಾಕೃತಿಯ ಕೊಡುಗೆ ಆದರಣೀಯ ಪ್ರಧಾನಮಂತ್ರಿಗಳಿಗೆ. The replica of the Shivamogga Airport being presented to the Honorable Prime Minister. We thank the Honorable Prime Minister for accepting the felicitation. ಇನ್ನು ದಣಿವರಿಯದ ನಾಯಕ, ಅಭಿವೃದ್ಧಿಯ ಹರಿಕಾರ, ವಿಮಾನ ನಿಲ್ದಾಣದ ರೂವಾರಿ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಸರ್ ಅವರಿಗೆ ಗೌರವ ಸಮರ್ಪಣೆ. We request the Honorable Prime Minister to kindly felicitate Shri B.S. Yadurappa ji. ರೈತ ಸಮುದಾಯದ ಉಸಿರಾಗಿದ್ದಾರೆ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಅವರು. ಇದರ ಸಂಕೇತವಾಗಿ ಹಸಿರು ಶಾಲಿನ ಉಡುಗೊರೆ ಶ್ರೀ ಯಡಿಯೂರಪ್ಪ ಜಿ ಅವರಿಗೆ. A true statesman, indeed a mass leader. Farmers, the Chief Minister who presented the budget for Krushi. ಇನ್ನು ಅಡಿಕೆಯ ಈ ಮಾಲಿಕೆ, ಮಲೆನಾಡು ಪ್ರದೇಶ, ಇಲ್ಲಿನ ಬೆಳೆ ಎಲ್ಲವನ್ನ ಸಂಕೇತಿಸುವ ಅಡಿಕೆಯ ಹಾರ, ಅದರ ಕಾಣಿಕೆಯನ್ನ ಖುದ್ದು ಆದರಣೀಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಅವರಿಗೆ ಅವರ ಹುಟ್ಟು ಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಅವರಿಗೆ ನೀಡುತ್ತಿದ್ದಾರೆ. ಇನ್ನು ಸಾಂಪ್ರದಾಯಿಕ ಮೈಸೂರು ಪೇಟವನ್ನ ಪ್ರಧಾನಮಂತ್ರಿಗಳು ತೋರಿಸಲಿದ್ದಾರೆ. ಆನಂತರ ರೈತರ ಜೀವನಾಡಿ ದ ಪ್ಲೋ ವಿಲ್ ಬಿ ಪ್ರೆಸೆಂಟೆಡ್. ಪ್ರಥಮ ಬಾರಿಗೆ ಕೃಷಿ ಬಜೆಟ್ ಅನ್ನ ಮಂಡಿಸಿದಂಥವರು ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಅವರು. ಅದಕ್ಕಾಗಿ ವಿಶೇಷ ಕಾಣಿಕೆ, ನೇಗಿಲಿನ ಸಂಕೇತವಾಗಿರುವಂತಹ ಈ ಸ್ಮರಣ ಕಾಣಿಕೆಯ ಕೊಡುಗೆ. A farmer's leader, a statesman who has built the party from grassroots. Thank you very much, Honorable PM and Honorable Shri B.S. Yadurappa ji. ಇನ್ನೀಗ ಎಲ್ಲರನ್ನ ಸ್ವಾಗತಿಸಿ ಆಶಯದ ನುಡಿಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ಗೌರವದಿಂದ ಅವರನ್ನ ಬರಮಾಡಿಕೊಳ್ಳೋಣ. ಅವರೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು. Ladies and gentlemen, creation of a new Karnataka for Navabharata under the able leadership of Shri Basavaraj Bommai with the guidance of the Honorable PM. ದಯವಿಟ್ಟು ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ. ಎಲ್ಲರಿಗೂ ನಮಸ್ಕಾರ. ನೂತನ ವಿಮಾನ ನಿಲ್ದಾಣದ ಶುಭಾಶಯಗಳನ್ನು ಸಮಸ್ತ
ಮಲೆನಾಡಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೂತನ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಶ್ವಮಾನ್ಯ ನಾಯಕರು, ಬಡವರ ಬಂಧು, ಈ ದೇಶವನ್ನ ಅಮೃತ ಕಾಲದಲ್ಲಿ ಅತ್ಯಂತ ಸಶಕ್ತವಾಗಿ ಭಾರತವನ್ನ ಕಟ್ಟಲು ಸಂಕಲ್ಪವನ್ನ ಮಾಡಿರುವಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ನರೇಂದ್ರ ಮೋದಿಜಿಯವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಏರ್ಪೋರ್ಟ್ಗೆ ಕಾರಣೀಕರ್ತರು, ಕರ್ನಾಟಕದ ಧೀಮಂತ ನಾಯಕರು, ರೈತ ಬಂಧು, ಅಭಿವೃದ್ಧಿಯ ಹರಿಕಾರರು, ನನ್ನ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಯಾದಂಥ ಶ್ರೀ BS ಯಡಿಯೂರಪ್ಪ ಸಾಹೇಬ್ರೆ, ನನ್ನ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂತ ಯುವ ನೆಚ್ಚಿನ ಸಂಸತ್ ಸದಸ್ಯರಾದಂಥ ಶ್ರೀ BY ರಾಘವೇಂದ್ರ ಅವರೇ ಮತ್ತು ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ದಿನ, ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ದಿನ. ಶಿವಮೊಗ್ಗದಲ್ಲಿ ಇವತ್ತು ನೂತನವಾಗಿರುವಂತ ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡಿದೆ. ಇದು ಮಲೆನಾಡಿನ ಒಂದು ಹೆಬ್ಬಾಗಲಾಗಿರುವಂತ ಶಿವಮೊಗ್ಗ ವಾಣಿಜ್ಯೋದ್ಯಮ, ವ್ಯಾಪಾರ, ವಹಿವಾಟ, ಕೃಷಿ ಅಭಿವೃದ್ಧಿ, ಕೈಗಾರಿಕೆ ಅಭಿವೃದ್ಧಿ, ಔದ್ಯೋಗಿಕ ಅಭಿವೃದ್ಧಿ, ಯುವಕರಿಗೆ ಹೊಸ ಉದ್ಯೋಗಗಳು, ಇವೆಲ್ಲವನ್ನು ಸಹಕಾರ ಮಾಡುವಂತ ಒಂದು ಹೆಬ್ಬಾಗಲು ಆಗಲಿದೆ ಈ ಏರ್ಪೋರ್ಟ್ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಏರ್ಪೋರ್ಟ್ನಿಂದ ಇವತ್ತು ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಮೂಲೆ ಮೂಲೆಗೆ ಇವತ್ತು ನಮ್ಮ ಶಿವಮೊಗ್ಗವನ್ನ ಕನೆಕ್ಟ್ ಮಾಡ್ತಾ ಇದೆ. ಕೆಲವೇ ವರ್ಷಗಳಲ್ಲಿ, ಇನ್ನೊಂದು 2 ವರ್ಷದಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಆಗಲಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ತಾವೊಂದ್ಸತಿ ಯೋಚನೆಯನ್ನ ಮಾಡಿ, 2014 ಅದಕ್ಕಿಂತ ಮುಂಚೆ ನಮ್ಮಲ್ಲಿರುವಂಥ ಏರ್ಪೋರ್ಟ್ಗಳೆಷ್ಟು? ಇವತ್ತು 30ಕ್ಕಿಂತ ಹೆಚ್ಚು ಏರ್ಪೋರ್ಟ್ಗಳು 2014ರಿಂದ ನಂತರ ಇವತ್ತು ಉದ್ಘಾಟನೆಗೊಂಡಿದೆ. ಇನ್ನ ಒಂದು 10-15 ಉದ್ಘಾಟನೆಗೊಳ್ಳಲಿದ್ದಾವೆ. ಸ್ವತಂತ್ರ ನಂತರ ಆಗಿರುವಂಥ ಏರ್ಪೋರ್ಟ್ಗಿಂತ 2014ರಲ್ಲಿ ಅತಿ ಹೆಚ್ಚು ಏರ್ಪೋರ್ಟ್ ಆಗಿದೆ. ಕೇವಲ ಏರ್ಪೋರ್ಟ್ ಅಲ್ಲ, ಸ್ವತಂತ್ರ ನಂತರ ಆಗಿರುವಂಥ ಮೆಡಿಕಲ್ ಕಾಲೇಜ್, ಅವು ಇವತ್ತು 2014 ನಂತರ ಹೋಲಿಸಿದಾಗ ಅತ್ಯಧಿಕ ಮೆಡಿಕಲ್ ಕಾಲೇಜು ಇವತ್ತು ದೇಶದಲ್ಲಿ ಆಗಿದೆ. ಕಳೆದ ವರ್ಷ ನಮಗೆ 4 ಮೆಡಿಕಲ್ ಕಾಲೇಜನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ. ಸ್ವತಂತ್ರ ನಂತರ 70 ವರ್ಷ ಇವತ್ತು ಎಷ್ಟು ಮನೆಗಳಿಗೆ ಕುಡಿಯೋ ನೀರು ಕೊಟ್ಟಿದ್ದು, ಅದಕ್ಕಿಂತ 2 ಪಟ್ಟು ಕೇವಲ 3 ವರ್ಷದಲ್ಲಿ ಜಲ್ ಜೀವನ್ ಮಿಷನ್ ನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ಕುಡಿಯೋ ನೀರು ಮನೆ ಮನೆಗೆ ಹರ್ ಘರ್ ಗಂಗಾ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿದೆ. ಅದೇ ರೀತಿ ಸ್ವತಂತ್ರ ನಂತರ ಎಷ್ಟು ಮನೆಗಳನ್ನ ಕಟ್ಟಿದ್ರು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ 2014 ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದರ 2 ಪಟ್ಟು ಮನೆಗಳನ್ನ ಬಡವರಿಗಾಗಿ ಇವತ್ತು ಕಟ್ಟಿದ್ದಾರೆ. ಸ್ವತಂತ್ರ ನಂತರ ಎಷ್ಟು ಶೌಚಾಲಯಗಳಿತ್ತು, ಅದರ 3 ಪಟ್ಟು ಶೌಚಾಲಯಗಳನ್ನ ಕೇವಲ 7 ವರ್ಷದಲ್ಲಿ ಸ್ವಚ್ಛ ಭಾರತ ಅಡಿಯಲ್ಲಿ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಪಟ್ಟಿ ಇದೆ. ಇವತ್ತು ಭಾರತ ದೇಶ ಆರ್ಥಿಕವಾಗಿ ಸಬಲವಾಗಿದೆ. ಇಡೀ ಜಗತ್ತು ನಮ್ಮನ್ನು ನೋಡ್ತಾ ಇದೆ. ಹೀಗಾಗಿ G20 ಅಧ್ಯಕ್ಷ ಸ್ಥಾನ ಇವತ್ತು ಭಾರತಕ್ಕೆ ಬಂದಿದೆ. ಅದಕ್ಕೆ ಕಾರಣೀಭೂತರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. G20 ಇಡೀ ವಿಶ್ವದ ಆರ್ಥಿಕ, ಸಾಮಾಜಿಕ ಎಲ್ಲ ವಲಯಗಳಲ್ಲಿ ನಿರ್ಣಯ ಮಾಡುವಂತಹ ಮಹತ್ವ G20. ಎಲ್ಲ ಮನುಷ್ಯನ ಬದುಕಿನಲ್ಲಿ ಪ್ರಗತಿಯನ್ನು ಮಾಡೋದಕ್ಕೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು G20. ಅದರ ನಾಯಕತ್ವ ಇವತ್ತು, ಅದರ ಅಧ್ಯಕ್ಷ ಸ್ಥಾನ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಗೆ ಬಂದಿದೆ. ಇದು ನಮ್ಮ ಹೆಮ್ಮೆಯ ವಿಚಾರ. ನಮ್ಮ ಕರ್ನಾಟಕ
ಭಾರತ ನಿರ್ಮಾಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಆರ್ಥಿಕವಾಗಿ ಇವತ್ತು ಅತಿ ಹೆಚ್ಚು ವಿದೇಶಿ ಬಂಡವಾಳ ಬರುವಂತದ್ದು ಕರ್ನಾಟಕಕ್ಕೆ. ಟೆಕ್ನಾಲಜಿಯಲ್ಲಿ ನಂಬರ್ 1 ಇದೆ, ಇನ್ನೋವೇಷನ್ ಅಲ್ಲಿ ನಂಬರ್ 1 ಇದೆ, ಮತ್ತು ಸಾಮಾಜಿಕವಾಗಿಯೂ ಕೂಡ ಬಹಳಷ್ಟು ಪ್ರಗತಿಯನ್ನ ನಾವು ಸಾಧಿಸ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಆಗಿದೆ, ಬಿಜಾಪುರ ಉದ್ಘಾಟನೆಗೆ ಸಿದ್ಧ ಇದೆ, ಹಾಸನ ಪ್ರಗತಿ ಆಗ್ತಾ ಇದೆ, ಕಾರವಾರಲ್ಲಿ ಪ್ರಾರಂಭ ಆಗ್ತಾ ಇದೆ, ರಾಯಚೂರು, ಕೊಪ್ಪಳ ಮತ್ತು ದಾವಣಗೆರೆಯಲ್ಲಿ ಈ ವರ್ಷ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಹೀಗೆ ಏರ್ಪೋರ್ಟ್ಗಳ ಜಾಲ ಮತ್ತು ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಾಗರ ಮಾಲಾದಲ್ಲಿ ಇವತ್ತು 7 ಪೋರ್ಟ್ಗಳ ಅಭಿವೃದ್ಧಿಯನ್ನ, ಮಂಗಳೂರು ಪೋರ್ಟ್, ಕಾರವಾರ ಪೋರ್ಟ್ ವಿಸ್ತರಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಹೀಗೆ ಸರ್ವಾಂಗಣ ಅಭಿವೃದ್ಧಿ ಆಗ್ತಾ ಇದೆ. ಕಳೆದ 5 ವರ್ಷದಲ್ಲಿ 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಮಂಜೂರಾತಿಯಾಗಿದೆ, 64,000 ಕೋಟಿ ಮಂಜೂರಾತಿ ಆಗಿದೆ. ಅದರಲ್ಲಿ 34,000 ಕೋಟಿ ಇವತ್ತು ಕರ್ನಾಟಕಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ಬಿಡುಗಡೆ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇನೆ. 11ನೇ ತಾರೀಕು ಬೆಂಗಳೂರು ಮೈಸೂರು ಹೈವೇ ಉದ್ಘಾಟನೆ ಆಗ್ತಾ ಇದೆ, ಧಾರವಾಡದಲ್ಲಿ IIT ಉದ್ಘಾಟನೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆ. ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತಕ್ಕೆ ಇವತ್ತೇನು ಪ್ರಗತಿ ಆಗಬೇಕು ಅದು ಕರ್ನಾಟಕದಿಂದ ಸಾಧ್ಯ ಅಂತ ಹೇಳಿ ನರೇಂದ್ರ ಮೋದಿಜಿಯವರ ಕೊಡುಗೆ ಕಳೆದ 6-7 ವರ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕಿದೆ. ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಪ್ರಗತಿ ಆಗ್ತದೆ. ಕರ್ನಾಟಕವೂ ಕೂಡ ಭಾರತ ಹೆಂಗೆ ವಿಶ್ವಮಾನ್ಯಾಗಿದೆ, ಇಡೀ ದೇಶದಲ್ಲಿ ಕರ್ನಾಟಕವೂ ಕೂಡ ನಂಬರ್ 1 ಆಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭ ಕೇಳ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಕೊನೆಯ ಮಾತು, ಸನ್ಮಾನ್ಯ ಯಡಿಯೂರಪ್ಪನವರು ಸಾಹೇಬ್ ಹುಟ್ಟ ಹೋರಾಟಗಾರ. ಒಂದು ಕಾಲದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆ ಆಗಿತ್ತು, ಅವರು ಮರಣಾಂತಕ ಹಲ್ಲೆ ಆಗಿತ್ತು. ಅವರು ಬಹಳಷ್ಟು ತೊಂದರೆಯಲ್ಲಿದ್ದು, ಆದರೂ ಕೂಡ ಒಂದು ಕ್ಷಣವೂ ತಡಿಲಿಲ್ಲ. ಮತ್ತೆ ಪುಡಿದೆದ್ದು ಜನರ ಸೇವೆಯನ್ನ ಮಾಡಿ ಜನರ ಹೃದಯದಲ್ಲಿ ಒಂದು ಸ್ಥಾನವನ್ನು ಗಳಿಸಿ ಮುನ್ಸಿಪಾಲಿಟಿ ಮೆಂಬರ್ನಿಂದ ಮುಖ್ಯಮಂತ್ರಿ ಆಗೋವರೆಗೂ 7 ಬಾರಿ ಆಯ್ಕೆಯಾಗಿ ಶಿಕಾರಿಪುರದಿಂದ ಇವತ್ತು ಅವರ ನಾಯಕತ್ವದ ಭದ್ರ ಬುನಾದಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ. ರೈತರಿಗಾಗಿ ಹೋರಾಟವನ್ನ ಮಾಡಿದ್ರು, ಬಗರ್ ಹುಕಂ ಹೋರಾಟ, ಪಾದಯಾತ್ರೆ, ನೀರಾವರಿಗೆ ಹೋರಾಟ, ಯಾವುದಕ್ಕೆ ಹೋರಾಟ ಮಾಡಿದ್ರು ಅಧಿಕಾರಕ್ಕೆ ಬಂದಾಗ ಆ ಕೆಲಸವನ್ನ ಮಾಡಿದ್ದಾರೆ ಬಂಧುಗಳೇ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 10 HP ವರೆಗೂ ಪುಕ್ಕಟ್ಟೆ ಕರೆಂಟ್ ಕೊಡುವಂತ ಮೊದಲನೇ ಆಜ್ಞೆ. 2ನೇ ಬಾರಿ ಬಂದಾಗ ಕಿಸಾನ್ ಸನ್ಮಾನ್ ಯೋಜನೆಗೆ 4,000 ರೂಪಾಯಿ ಜೋಡಿಸುವಂತದ್ದು 2ನೇ ಆಜ್ಞೆ. ರೈತ ಹಾಲು ಉತ್ಪಾದಕರಿಗೆ ಅವರು ಸಹಾಯ ಮಾಡಿರುವಂತಹದ್ದು, ಭೂಚೇತನ ಕಾರ್ಯಕ್ರಮ ಕೊಟ್ಟಿರುವಂತಹದ್ದು, ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ವಲಯದಲ್ಲಿ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಭಾಗ್ಯಲಕ್ಷ್ಮಿ ಯೋಜನೆ, ಈ ತರ ಹಲವಾರು ಕಾರ್ಯಕ್ರಮಗಳು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿದಿದೆ. ಅದು ಯಡಿಯೂರಪ್ಪನವರ ಹೆಸರು ಸದಾಕಾಲ ಸೂರ್ಯಚಂದ್ರ ಇರುವವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಇರ್ತದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ್ರಿಂದ ಬಂಧುಗಳೇ, ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳೋದಿಲ್ಲ. ಇಬ್ರು ಮಹಾನ್ ನಾಯಕರಿದ್ದಾರೆ. ಇವತ್ತು ದೇಶವನ್ನು ನಡೆಸುವಂತ ನರೇಂದ್ರ ಮೋದಿಜಿಯವರ ಕೈಯಲ್ಲಿ ಈ ಏರ್ಪೋರ್ಟ್ ಉದ್ಘಾಟನೆ ಆಗಿದೆ. ಜಲ್ ಜೀವನ್ ಮಿಷನ್ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಲವಾರು ಯೋಜನೆಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾನ್ಯ ಪ್ರಧಾನಮಂತ್ರಿಜಿಯವರಿಗೆ ನಾನು ಧನ್ಯವಾದಗಳನ್ನ, ಕೃತಜ್ಞತೆಯನ್ನು ಹೇಳ್ತೇನೆ. ಮಾನ್ಯ ಯಡಿಯೂರಪ್ಪಜಿ ಅವರಿಗೆ ಅವರ ಹುಟ್ಟಿದ ಹಬ್ಬದ ದಿವಸ ಅವರಿಗೆ ಶುಭಾಶಯಗಳನ್ನು, ಅಭಿನಂದನೆ ಹೇಳಿ 100 ಕಾಲ ಬಾಳಿ 100 ಕಾಲ ಈ ರಾಜ್ಯ ಮತ್ತು ಜನರ ಸೇವೆಯನ್ನು ಮಾಡುವಂತಹ ಶಕ್ತಿ ಆ ತಾಯಿ ಭುವನೇಶ್ವರಿ ತಮಗೆ ಕೊಡ್ಲಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. The Honorable Minister has thanked the Honorable Prime Minister for the tremendous amount of leadership, and the double engine government will go a long way towards making Karnataka the #1 state in the country. Let's all give a round of applause. Sanmanya Mukhyamantриಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. Thank you, sir. ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಅವರು ಕಟ್ಟಿದಂತಹ ದೊಡ್ಡ ಕನಸು, ಆ ಕನಸು ಇದೀಗ ಪೂರ್ಣಗೊಂಡಿದೆ. ಅವರ ಜನ್ಮ ದಿನದಂದೇ ವಿದ್ಯುಕ್ತವಾಗಿ ಇದು ಉದ್ಘಾಟನೆಗೊಳ್ಳುತ್ತಿದೆ. ಇಂತಹ ಸಂದರ್ಭದಲ್ಲಿ ಅವರ ಮನದ ಮಾತೇನು ಕೇಳುವಂತಹ ಸಮಯ. ಅವರೇ ನಾನು ಹೆಸರು ಹೇಳೋದೇ ಬೇಕಾಗಿಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಜೋರಾದ ಕರತಾಡನದೊಂದಿಗೆ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್, ಸ್ವಾಗತಿಸಿ. ಹ್ಯಾಪಿ ಬರ್ತ್ಡೇ ಶ್ರೀ BS ಯಡಿಯೂರಪ್ಪ ಜಿ.
बोलो भारत माता के ಪ್ರಧಾನಿ ನರೇಂದ್ರ ಮೋದಿ ಜಿ ಅವರಿಗೆ ಭಾರತ್ ಮಾತಾ ಕಿ ಇಡೀ ವಿಶ್ವವೇ ಮೆಚ್ಚಿರುವಂತ ಒಬ್ಬ ಆದರ್ಶ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಜಿ ಅವರು ಇವತ್ತು ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಬಂದಿರುವಂತಹದ್ದು ನಮಗೆ ಅತ್ಯಂತ ಸಂತಸ, ಸಂಭ್ರಮ, ಆನಂದ ತಂದಿದೆ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಹೇಳಿದ್ರು, ನಿನ್ನ ಹುಟ್ಟುಹಬ್ಬದ ದಿವಸನೇ ಈ ವಿಮಾನ ನಿಲ್ದಾಣದ ಉದ್ಘಾಟನೆ ಆಗಬೇಕು, ನಾನು ಆ ದಿವಸ ಬಂದೇ ಬರ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ರು. ಅದರಂತೆ ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಟ್ಟುವೆವು ನಾವು ಹೊಸನಾಡೊಂದನ್ನ, ರಸದ ಬೀಡೊಂದನ್ನ ಎಂಬ ಕವಿವಾಣಿಯಂತೆ ಈ ನಾಡಿನ ಅಭಿವೃದ್ಧಿಯ ಕನಸಿನೊಂದಿಗೆ 70ರ ದಶಕದಲ್ಲಿ ಸಾರ್ವಜನಿಕ ಬದುಕನ್ನು ಪ್ರವೇಶಿಸಿದ ನನ್ನ ರಾಜಕೀಯ ಜೀವನದಲ್ಲಿ ಈ ದಿನ ಬಹಳ ವೈಶಿಷ್ಟ್ಯಪೂರ್ಣವಾದಂತಹದ್ದು. ಇಂದಿನ ಶುಭ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ನೇರವಾಗಿ ವಿಮಾನದಲ್ಲಿ ಬಂದಿಳಿದು ನಮ್ಮ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನ ಉದ್ಘಾಟಿಸಿರುವಂತಹದ್ದು ಈ ಜಿಲ್ಲೆಯ ಜನತಾ ಪಾಲಿಗೆ ಅತ್ಯಂತ ಸಾರ್ಥಕತೆಯ ದಿನ ಎಂದು ಭಾವಿಸಿದ್ದೇನೆ. ಇದೊಂದು ಬರೀ ವಿಮಾನ ನಿಲ್ದಾಣವಲ್ಲ, ಬದಲಿಗೆ ಇಡೀ ಮಲೆನಾಡಿನ ಹಲವಾರು ಕನಸುಗಳು ನನಸಾಗ್ತಿರುವಂತ ಶುಭ ಸಂಕೇತ. ಇಂದಿನಿಂದ ಅಭಿವೃದ್ಧಿಯ ವೇಗ ಮತ್ತಷ್ಟು ವೇಗ ಪಡೆದು ಆಗಸದ ಎತ್ತರಕ್ಕೆ ಏರುವ ಶುಭ ಸೂಚನೆ ಅಂತ ನಾನು ಹೇಳ್ತೇನೆ. ಶಿವಮೊಗ್ಗ ಜಿಲ್ಲೆ ಜನ, ಅದರಲ್ಲೂ ಶಿಕಾರಿಪುರ ತಾಲೂಕಿನ ಜನ ನನಗೆ ಧೈರ್ಯವನ್ನು ತುಂಬಿ ಶಾಸಕನನ್ನಾಗಿ ಮಾಡಿ ಈ ನಾಡಿನ ಜನರ ಸೇವೆ ಮಾಡುವಂತ ಅವಕಾಶ ಮಾಡಿಕೊಟ್ಟಂತಹದ್ದು ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ಸಂಸತ್ ಸದಸ್ಯನಾಗಿ, ವಿಧಾನ ಪರಿಷತ್ತಿನ ಸದಸ್ಯನಾಗಿ, ವಿಧಾನಸಭೆಯ ಸದಸ್ಯನಾಗಿ, ಮುಖ್ಯಮಂತ್ರಿಯಾಗಿ ಕನ್ನಡ ನಾಡಿನ ಜನರ ಸೇವೆ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ಕಿರುವಂತಹದಕ್ಕೆ ನಾನು ಈ ನಾಡಿನ ಜನತೆಗೆ ಋಣಿಯಾಗಿದ್ದೇನೆ. ಬಹುಶಃ ಸಂಸತ್ ಸದಸ್ಯರಾದಂತಹ ರಾಘವೇಂದ್ರ ಅವರ ವಿಶೇಷ ಪ್ರಯತ್ನದಿಂದ ಈ ವಿಮಾನ ನಿಲ್ದಾಣ ಆದಷ್ಟು ಬೇಗ ಆಗಿದೆ ಅಂತೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬಂಧುಗಳೇ, ನಾನು 2014ರಲ್ಲಿ ಮೋದಿಜಿಯವರ ಒತ್ತಾಸೆಯ ಮೇರೆಗೆ ಶಿವಮೊಗ್ಗ ಲೋಕಸಭೆಗೆ ನಿಂತಾಗ 3,65,000ಕ್ಕೂ ಹೆಚ್ಚಿನ ಅಂತರದಿಂದ ಗೆದ್ದು ಬಂದು ನಿಮ್ಮ ಸೇವೆ ಮಾಡುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, 55 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಅಧಿಕಾರದಲ್ಲಿದ್ದದ್ದು ಕೇವಲ 7 ವರ್ಷ ಮಾತ್ರ. 7 ವರ್ಷಗಳಲ್ಲಿ ನಾಡಿನ ಉದ್ದಗಲಿಗೆ ಓಡಾಟ ಮಾಡಿ ಸರ್ವರಿಗೂ ಸಮಪಾಲು, ಸಮಬಾಳು, ಸಾಮಾಜಿಕ ನ್ಯಾಯ ಇದರ ಆಧಾರದ ಮೇಲೆ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕೆ ಮೋದಿಜಿಯವರ ಆಶೀರ್ವಾದ ಕಾರಣ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.
ಕರ್ನಾಟಕವೆಂದರೆ ಶರಣರ ನಾಡು. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಅಭಿವೃದ್ಧಿ ಪ್ರೇರಣೆ ನಮ್ಮ ಕರ್ನಾಟಕ. ಕಾಯಕವನ್ನು ಕೈಲಾಸವೆಂದು ಸಾರಿದ ಬಸವಣ್ಣನ ನಾಡು. ಈ ಕಾರಣಕ್ಕಾಗಿ ಕರುನಾಡಿನ ಬೆಳವಣಿಗೆಗೆ ನಮ್ಮ ಪ್ರಧಾನಿಯವರು ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ. ಅವರ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಯೋಜನೆಗಳಿಗೆ ಪ್ರೇರಣೆ ನೀಡಿದ್ದು ಅಣ್ಣ ಬಸವಣ್ಣನವರ ಕಾಯಕ ತತ್ವ. ದೇಶೀಯ ಉತ್ಪನ್ನಗಳಿಗೆ ಶಕ್ತಿ ತುಂಬುವ ಪ್ರೇರಣೆಯ ನಾಡು ನಮ್ಮ ನಾಡು. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ವಿಶ್ವದ ಯಾವುದೇ ಮೂಲೆಗೆ ಹೋದರೂ ಬಸವಣ್ಣವರ ತತ್ವವನ್ನು ಉಲ್ಲೇಖಿಸಿ ಬರ್ತಾರೆ. ಇದು ನಮ್ಮ ನಾಡಿನ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಂದಿನ ಕಾರ್ಯಕ್ರಮವನ್ನು ನೋಡಿದಾಗ ನನಗೊಂದು ಘಟನೆ ನೆನಪಾಗುತ್ತೆ. ನವೆಂಬರ್ 2005ರಲ್ಲಿ ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂಥ APJ ಅಬ್ದುಲ್ ಕಲಾಂ ಅವರು ಕರ್ನಾಟಕದ ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ಪುರ ಅಂದರೆ ಪ್ರಾವಿಷನ್ ಆಫ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಎಂಬ ಯೋಜನೆಯ ಅವಶ್ಯಕತೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ರು. ಪಟ್ಟಣದಲ್ಲಿ ದೊರೆಯುವಂತಹ ಸವಲತ್ತು ಗ್ರಾಮೀಣ ಭಾಗಕ್ಕೂ ಸೇರಬೇಕು ಅನ್ನೋದು ಅವರ ಅಪೇಕ್ಷೆ ಇದ್ದು, ನಮ್ಮ ಡಬಲ್ ಎಂಜಿನ್ ಸರ್ಕಾರ ಎಲ್ಲ ರೀತಿಯ ಸೇವಾ ಸವಲತ್ತುಗಳನ್ನು ಗ್ರಾಮೀಣ ಭಾಗಕ್ಕೆ ಜೋಡಿಸುವ ಪ್ರಯತ್ನದಲ್ಲಿ ನಮ್ಮ ಪ್ರಧಾನಿಗಳ ನೇತೃತ್ವದಲ್ಲಿ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ. ಸರ್, generally I am not interested in celebrating birthdays, but when my 60th birthday was organized at Bangalore, Shri Atal Bihari Vajpayee ji graced the event and said that he generally does not attend any such birthday events, but mine was an exception. I still cherish that fond memory, sir. And today, yet again, my 80th birthday is also memorable because of you. Your precious time was allocated to inaugurate historical projects which Shumaga district never witnessed since independence. Modi ji, I also want to share you a piece of information that Jnanapida Award, Rashtravi Kuvempu had mentioned about the importance of the one becoming Vishwamanava 1930s in his books. Sir, and I am humbled to express my opinion in front of this August gathering that you turned out to be the one and only Vishwamanava of this decade by making the rest of the world to realize what exactly means Vasudhaiva Kutumbakam. ಬಂಧುಗಳೇ, ಶಿವಮೊಗ್ಗ ಜಿಲ್ಲೆ ವಿಮಾನ ನಿಲ್ದಾಣ, ನೀರಾವರಿ ಯೋಜನೆಗಳು, ರೈಲು ಯೋಜನೆ, ರಸ್ತೆ ಅಭಿವೃದ್ಧಿಗೆ ಹಲವು ಯೋಜನೆಗಳಿಗೆ ಒಂದು ಚಾಲನೆಯನ್ನು ಕೊಡೋಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗಾಗಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಅಭಿವೃದ್ಧಿಗಾಗಿ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕ್ರಿಯಾಶೀಲ ಸಂಸತ್ ಸದಸ್ಯರಾದಂಥ ರಾಘವೇಂದ್ರ ಅವರ ಕೊಡುಗೆ ಶಿವಮೊಗ್ಗ ಜಿಲ್ಲೆಗೆ ಅಪಾರವಾದಂಥ ಮತ್ತೊಮ್ಮೆ ಹೇಳ್ತಾ, ಶಿವಮೊಗ್ಗ ಹಾಗೂ ಮಲೆನಾಡಿನ ಜನತೆಗೆ, ಮಾಧ್ಯಮ ಮಿತ್ರರಿಗೆ, ವಿಶೇಷವಾಗಿ ನಮ್ಮನ್ನು ಹರಿಸೋದಕ್ಕೆ, ಆಶೀರ್ವಾದ ಮಾಡೋದಕ್ಕೆ ಬಹಳ ದೂರದಿಂದ ಇಲ್ಲಿಗೆ ಬಂದಿರುವಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆ ಸಲ್ಲಿಸಿ, ವೇದಿಕೆ ಮೇಲೆ ಕುಂತಿರುವಂಥ ಎಲ್ಲ ಸಚಿವರಿಗೆ, ಶಾಸಕರಿಗೆ, ಹಿರಿಯ ಮುಖಂಡರಿಗೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ಜನಸ್ತೋಮಕ್ಕೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ, ಮಾಧ್ಯಮ ಸ್ನೇಹಿತರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಭಾರತ್ ಮಾತಾ ಕಿ. ಕೈ ಎತ್ತೇಳಬೇಕು. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ. ಭಾರತ್ ಮಾತಾ ಕಿ. Well, ladies and gentlemen, it's indeed a matter of great pride that the Honorable Prime Minister himself has stood and congratulated the great leader, mass leader, Shri B.S. Yediyurappa ji. Nivelru ondsala jorada kartadanodondige put your hands together and let's all thank Shri B.S. Yediyurappa ji for his leadership and dynamic leadership.
ಬಂಧುಗಳೇ, ಎಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಆ ಅಮೃತ ಘಳಿಗೆ ಈಗ ಬಂದಿದೆ. ಸೋಗಾನಿಯಲ್ಲಿ ಇದೀಗ ವಿದ್ಯುಕ್ತವಾಗಿ ಗೃಹ ಪ್ರವೇಶ, ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆ. We request the Honorable Prime Minister to kindly unveil the plaque to mark the inauguration of Shivamogga Airport. Ladies and gentlemen, the historic occasion is here. ಐತಿಹಾಸಿಕ ಕ್ಷಣವಿದು. The entire population of Malnad will be benefited by this airport. ಶಿವಮೊಗ್ಗ ವಿಮಾನ ನಿಲ್ದಾಣ ಕುರಿತು ಈ ಕಿರುಚಿತ್ರ. We'll now have a short film on the airport. Let's have the video, please. ಭಾರತ ದೇಶ ಕಳೆದ 9 ವರ್ಷಗಳಲ್ಲಿ ವಾಯುಯಾನ ವಿಭಾಗದಲ್ಲಿ ಅಭೂತಪೂರ್ವ ಬೆಳವಣಿಗೆಯನ್ನು ಕಂಡಿದೆ. 2014ರಿಂದ 2019ರವರೆಗೆ ವಿಮಾನ ಯಾತ್ರಿಕರ ಸಂಖ್ಯೆ 160 ಮಿಲಿಯನ್ನಿಂದ 341 ಮಿಲಿಯನ್ಗೆ ಏರಿಕೆಯಾಗಿದೆ. 2014ರಲ್ಲಿ ಭಾರತದಲ್ಲಿ 74 ವಿಮಾನ ನಿಲ್ದಾಣಗಳು ಕಾರ್ಯಾಚರಿಸುತ್ತಿದ್ದವು. ಪ್ರಸ್ತುತ 2022ರಲ್ಲಿ ಅದರ ಸಂಖ್ಯೆ ದ್ವಿಗುಣಗೊಂಡು 147ಕ್ಕೆ ಏರಿಕೆಯಾಗಿದೆ. ಈ ಅಪೂರ್ವ ರೂಪಾಂತರಕ್ಕೆ ಕಾರಣವಾಗಿದ್ದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅನನ್ಯವಾದ ದೂರದೃಷ್ಟಿತ್ವ. हवाई चप्पल पहनने वाला भी हवाई यात्रा का आनंद उठा सके, इसी सोच के साथ हमारी सरकार ने उड़ान योजना की शुरुआत की. ಈ ಅಭಿವೃದ್ಧಿಯ ಯಶೋಗಾಥೆಯಲ್ಲಿ ಕರ್ನಾಟಕ ಸರ್ಕಾರದ ಪಾತ್ರವು ಮಹತ್ವವಾದದ್ದು. ಹೊಸ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ನಿರಂತರ ಆರ್ಥಿಕ ಶಕ್ತಿಯನ್ನು ನೀಡಿದೆ. ಇದೀಗ ಹೊಸ ಅಧ್ಯಾಯ ಆರಂಭಗೊಂಡಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣ ತನ್ನ ಪ್ರಯಾಣಿಕರಿಗಾಗಿ ಕದ ತೆರೆದು ನಿಂತಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣದಿಂದಾಗಿ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಹೊಸ ಅಭಿವೃದ್ಧಿಯ ಯುಗ ಆರಂಭಗೊಳ್ಳಲಿದೆ. ಇದು ದೇಶದ ಅನೇಕ ನಗರಗಳೊಂದಿಗೆ ಸಂಪರ್ಕ ಸಾಧಿಸಲಿದೆ. ಹೊಸ ವಿಮಾನ ನಿಲ್ದಾಣದಿಂದಾಗಿ ಮಲೆನಾಡಿನಲ್ಲಿ ಅವಕಾಶದ ಹೊಸ ಜಗತ್ತು ತೆರೆದುಕೊಳ್ಳಲಿದೆ. ಪ್ರವಾಸೋದ್ಯಮ, ಯುವಜನತೆಗೆ ಉದ್ಯೋಗ, ಆರ್ಥಿಕ ಬೆಳವಣಿಗೆಯಾಗಲಿದೆ. 775 ಎಕರೆಯಲ್ಲಿ ನಿರ್ಮಿತವಾದ ಈ ವಿಮಾನ ನಿಲ್ದಾಣಕ್ಕೆ ತಗುಲಿದ ವೆಚ್ಚ 450 ಕೋಟಿ. ಆಧುನಿಕ ಸೌಕರ್ಯದಿಂದ ಕೂಡಿರುವ ಯಾತ್ರಿಕರ ಟರ್ಮಿನಲ್ ಹೊಂದಿರುವ ಈ ನಿಲ್ದಾಣ ಅದ್ಭುತ ವಿನ್ಯಾಸ ಹೊಂದಿದೆ. ನಿಲ್ದಾಣದಲ್ಲಿರುವ ಮೂಲಸೌಕರ್ಯ ಮತ್ತು ಸೌಲಭ್ಯಗಳು ಪ್ರಯಾಣಿಕರಿಗೆ ಉಲ್ಲಾಸದ ಅನುಭವವನ್ನು ನೀಡಲಿದೆ. ಹಾಗೂ ಈ ನಿಲ್ದಾಣವು ಒಂದು ಬಾರಿಗೆ 300 ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣ ಮಲೆನಾಡಿಗೆ ಹೊಸ ಹೆಬ್ಬಾಗಿಲು. ಇಂದು ಈ ವಿಮಾನ ನಿಲ್ದಾಣ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರಿಂದ ಲೋಕಾರ್ಪಣೆಗೊಳ್ಳಲಿದೆ. Indeed, under the able leadership of the Honorable Prime Minister Shri Narendra Modi, Shivamogga Airport will open door of opportunities and race towards further development and growth. ಈ ವಿಶೇಷತೆಯ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ, ಉದ್ಘಾಟನೆ, ಲೋಕಾರ್ಪಣೆ. Several projects are going to be inaugurated, dedicated and laying of the foundation stone. First of all, we'll have the inauguration of Shivamogga Smart City projects. ಇದಲ್ಲದೆ ಶಿಮುಲ್ನ ನೂತನ ಪ್ಯಾಕಿಂಗ್ ಘಟಕದ ಲೋಕಾರ್ಪಣೆ, ಅಲ್ಲದೆ ಮಲೆನಾಡು ಅಡಿಕೆ ಮಾರುಕಟ್ಟೆ ಸಹಕಾರಿ ಸಂಸ್ಥೆಯ ಹೊಸ ಕೇಂದ್ರದ ಲೋಕಾರ್ಪಣೆ. Laying of foundation stone for Shivamogga Shikaripura Rani Bennur new railway lane and Kote Ganguru railway coaching depot. ಮತ್ತು ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಹಾಗೂ ಬಹುಹಳ್ಳಿ ಯೋಜನೆಯಾದ ಜಲ್ ಜೀವನ್ ಮಿಷನ್ ಯೋಜನೆ, ಇದರ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಇದೀಗ ಸಾಧ್ಯವಾಗಲಿದೆ. We now request the Honorable Prime Minister to kindly unveil the plaque signaling the inauguration, the dedication to the nation, laying of foundation of stone of all these projects. Your round of applause. ಅಭಿವೃದ್ಧಿ ಪಥದಲ್ಲಿ ದೊಡ್ಡ ಹೆಜ್ಜೆ ಇದನ್ನ ದಾಖಲಿಸುತ್ತಿದೆ ಈ ಕ್ಷಣ. Inauguration of Shivamogga Smart City projects.
ಶಿಮುಲ್ನ ನೂತನ ಪ್ಯಾಕಿಂಗ್ ಘಟಕದ ಲೋಕಾರ್ಪಣೆ. Inauguration of Shimul new milk packing unit. ಮಲೆನಾಡು ಅಡಿಕೆ ಮಾರುಕಟ್ಟೆ ಸಹಕಾರಿ ಸಂಸ್ಥೆಯ ಹೊಸ ಕೇಂದ್ರ, ನೂತನ ಕೇಂದ್ರದ ಲೋಕಾರ್ಪಣೆ. Inauguration of Mamco's administration block. ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ನೂತನ ರೈಲು ಮಾರ್ಗ. Foundation stone of Shivamogga Shikaripura Ranebennur new railway line. ಕೋಟೆಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ, ಇದಕ್ಕೆ ಶಂಕುಸ್ಥಾಪನೆ. ಕೋಟೆಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ ಶಂಕುಸ್ಥಾಪನೆ. कोटेगंगूर रेलवे कोचिंग डिपो का शिलान्यास. ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳ ಶಂಕುಸ್ಥಾಪನೆ. Another developmental step, foundation stone laying of national highway projects. ಜಲ್ ಜೀವನ್ ಮಿಷನ್, ಬಹು ಹಳ್ಳಿಗಳಿಗೆ ಅನುಕೂಲ ಒದಗಿಸುವ ಈ ಯೋಜನೆಗಳಿಗೆ ಶಂಕುಸ್ಥಾಪನೆ. Inauguration and laying of foundation stone of Jal Jeevan Mission scheme projects. ಇದೆಲ್ಲವನ್ನ ಆಗು ಮಾಡಿಕೊಟ್ಟ ಆದರಣೀಯ ಪ್ರಧಾನಮಂತ್ರಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಇವೆಲ್ಲದರ ಕುರಿತಾಗಿ ಒಂದು ಕಿರುಚಿತ್ರ ಇದೀಗ ಮೂಡಿ ಬರಲಿದೆ. Ladies and gentlemen, we would like to thank the Honorable Prime Minister for inaugurating, unveiling and laying of the foundation stone. We will now have short films on all the projects. Let's have the video, please. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರಿಕಲ್ಪನೆಯ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದ ಅವಿಭಾಜ್ಯ ಅಂಗವಾಗಿರುವ ಸ್ಮಾರ್ಟ್ ಸಿಟಿ ಮಿಷನ್ ಎಸ್ಸಿಎಂ ನಗರಾಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಹೊಸ ಬದಲಾವಣೆಯ ಮುಖಾಂತರ ನಗರಗಳನ್ನು ಪುನರುಜ್ಜೀವನಗೊಳಿಸುತ್ತಿದೆ. ये स्मार्ट सिटी कंसेप्ट ये सिर्फ इस काम के लिए इतने पैसे दिए जाएंगे वो नहीं है. ये अपने आप में एक बहुत बड़ा जन आंदोलन है. ये बीते हुई कल के अनुभव के आधार पर उज्जवल भविष्य की नींव रखने का एक सार्थक प्रयास है. ದೇಶಾದ್ಯಂತ 100 ಸ್ಮಾರ್ಟ್ ಸಿಟಿಗಳ ಅಂಗವಾಗಿ ಭವಿಷ್ಯದ ವಾಸಯೋಗ್ಯ ನಗರಗಳಾಗಿ ಪುನರಾವರ್ತಿಸಲು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳಿಂದ ತಲಾ 500 ಕೋಟಿ ರೂಪಾಯಿಗಳ ಧನ ಸಹಾಯದೊಂದಿಗೆ 2017ರಲ್ಲಿ ಪ್ರಾರಂಭಿಸಲಾಯಿತು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್. ಇದು 100 ಸ್ಮಾರ್ಟ್ ಸಿಟಿಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ 10ನೇ ಸ್ಥಾನದಲ್ಲಿದೆ. ತನ್ನ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಧಾವಿಸುತ್ತಾ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಸ್ಮಾರ್ಟ್ ಸಿಟಿ ಮಿಷನ್ ಫಂಡಿಂಗ್ ಅಡಿ 71 ಯೋಜನೆಗಳ ಪೈಕಿ 63 ಯೋಜನೆಗಳನ್ನು ಪೂರ್ಣಗೊಳಿಸುವ ಮೂಲಕ 93.5% ವಾಸ್ತವಿಕ ಪ್ರಗತಿ ಸಾಧಿಸಿದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಮಹತ್ವದ ಅಂಶ ಎಂದರೆ ಸ್ಮಾರ್ಟ್ ರಸ್ತೆಗಳು. ಪಾದಚಾರಿ ಸ್ನೇಹಿ ರಸ್ತೆಗಳಾಗಿದ್ದು ಮೋಟಾರು ರಹಿತ ಸಾರಿಗೆಗಾಗಿ ಇದು ಮುಂದಾಲೋಚನೆಯೊಂದಿಗೆ ಸಿದ್ಧವಾಗಿದೆ. ಮಕ್ಕಳು ಮತ್ತು ವಯಸ್ಕರಿಗಾಗಿ ಮನರಂಜನಾ ಚಟುವಟಿಕೆಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಫಿಟ್ ಇಂಡಿಯಾ ಉಪಕ್ರಮಕ್ಕೆ ಪೂರಕವಾಗಿ ಎಸ್ಎಸ್ಸಿಎಲ್ ಹಸಿರು ಸ್ಥಳಗಳನ್ನು ಅಭಿವೃದ್ಧಿಪಡಿಸಿದೆ. ಸಾಬರಮತಿ ರಿವರ್ ಫ್ರಂಟ್ ಮಾದರಿಯಲ್ಲಿ ತುಂಗಾ ನದಿಯ 2.8 ಕಿಲೋಮೀಟರ್ ಉದ್ದಕ್ಕೂ ಸಾರ್ವಜನಿಕ ಪ್ರೇಕ್ಷಣೀಯ ಸ್ಥಳವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ.
ರಿಮೋಟ್ ಕಾರ್ಯಾಚರಣೆಗಳಿಗಾಗಿ ಸೆಂಟ್ರಲೈಸ್ ಕಂಟ್ರೋಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಇಂಧನ ಸಂರಕ್ಷಣೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಾಂಪ್ರದಾಯಿಕ ಬೀದಿ ದೀಪಗಳನ್ನು ಬದಲಾಯಿಸಿ ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗಿದೆ. ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಉತ್ತಮ ಗುಣಮಟ್ಟದ ಸಾರ್ವಜನಿಕ ಸಂಚಾರ ಮತ್ತು ನಾಗರಿಕರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸುತ್ತದೆ. SSCL ವಿಶ್ವದರ್ಜೆಯ ಸೌಲಭ್ಯಗಳನ್ನು ಸೃಷ್ಟಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಸ್ಥಳೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು, ಪ್ರಾದೇಶಿಕ ಸಂಸ್ಕೃತಿಯ ಪುನರುಜ್ಜೀವನ, ಸ್ಥಳೀಯ ಪರಂಪರೆಯ ಪುನಃಸ್ಥಾಪನೆ ಮತ್ತು ಸಂರಕ್ಷಣೆಯನ್ನು ಖಚಿತಪಡಿಸುತ್ತಿದೆ. ಡಿಜಿಟಲ್ ಲೈಬ್ರರಿಗಳಂತಹ ಕ್ಷೇತ್ರಗಳಲ್ಲಿ SSCL ICT ಹಸ್ತಕ್ಷೇಪಗಳನ್ನು ಕೈಗೊಂಡಿದೆ. ಸುಮಾರು 3.6 ಲಕ್ಷ ನಾಗರಿಕರ ಜೀವನ ಮಟ್ಟವನ್ನು ಪರಿವರ್ತಿಸಿರುವ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹಸಿರು ನಗರೀಕರಣದ ಶಿವಮೊಗ್ಗವನ್ನು ಪರಿಸರ ಪ್ರವಾಸೋದ್ಯಮ ತಾಣವಾಗಿಸುವ ತನ್ನ ಕನಸನ್ನು ನನಸಾಗಿಸುತ್ತಿದೆ. ಇದು ಅಮೃತ ಕಾಲದ ಭಾರತದ ಮಾರ್ಗಸೂಚಿಯನ್ನು ಸಹ ರೂಪಿಸುತ್ತಿದೆ. Indian Railways in the last 8 to 9 years has changed for better, has become faster, safer and more people-friendly. The transformation in railways under the visionary leadership of our beloved Prime Minister, Shri Narendra Modi ji, is a testimony of India's collective strength and resolute efforts. रेल कनेक्टिविटी के कंप्लीट ट्रांसफॉर्मेशन पर काम किया. आज रेलवे में सफर का अनुभव 8 साल पहले की तुलना में बिल्कुल अलग है. भारतीय रेल अब तेज भी हो रही है, स्वच्छ भी हो रही है, आधुनिक भी हो रही है, सुरक्षित भी हो रही है और सिटीजन फ्रेंडली भी हो रही है. Karnataka has become a strong partner in the unprecedented growth journey of railways. In the last 9 years, railway projects worth rupees 45,000 crore have either been completed or are in various stages of completion in Karnataka. Continuing this process of nation building, people of Karnataka get a new gift of railway projects worth rupees 1,100 crore. As foundation stones are being laid for 2 key rail connectivity projects by Prime Minister Shri Narendra Modi ji. The Shivamogga-Shikaripura Ranebennur New Line project, worth rupees 1,000 crore, will ensure strong rail connectivity in Shivamogga, Davanagere and Haveri districts. It will enable direct connectivity of Shivamogga with Bengaluru, Mumbai main railway route, thereby boosting trade and commerce in the entire region. Due to abundant paddy fields, areca nut and spice farms, Shivamogga is known as food cradle of Karnataka. Ranebennur, the gateway to North Karnataka, has a robust commodities market famous for agri-seeds, spices and cotton. Farmers and artisans of this region will benefit immensely, as it will be convenient and cost-effective for them now to transport agri-products, spices and handicrafts to distant markets across India. This line will boost ecological and cultural tourism in the region also. The railway line will be fit for trains to run at 160 kilometers per hour. It will be level crossing, gates free. For this, 21 road over bridges and 57 road under bridges are planned, which will ensure high-speed train movement as well as safety of road vehicles. The project is a fine example of how double-engine government speeds up progress. Government of Karnataka is sharing 50% of construction cost with Government of India. State government is also facilitating land acquisition for the project. Foundation stone for coaching depot at Koteganguru is also being laid by the Honorable Prime Minister. This project, worth over rupees 100 crore, will upgrade the small halt station of Koteganguru with 4 railway lines and 3 platforms. It will have facilities for maintenance and safety checks of coaches. This will enable starting of new trains from Koteganguru, thereby promoting greater regional connectivity of Malnad region. It will also decongest KSR, Bengaluru and Mysuru railway stations by easing the load of long-distance originating trains. These railway projects will boost railway connectivity to cultural, educational and tourist destinations in Karnataka and contribute to the resolve of Nava Karnataka for Nava Bharat.
India has evolved as a strong, progressive, confident and economically powerful nation under the dynamic and visionary leadership of Prime Minister Shri Narendra Modi ji. हमारी प्राथमिकता है विकास, विकास और विकास। मैं जानता हूं कि जब तक देश का एक भी जिला विकास के पैमाने पर पीछा रहेगा, तब तक देश विकसित नहीं हो सकता। As a gratitude to the people of Karnataka, Shri Narendra Modi ji has initiated more than rupees 2 lakh crores of road infrastructure projects in the last 8 years. Today is a historic day as Honorable Prime Minister is laying the foundation stone for 3 national highway projects costing rupees 219 crores. These projects are widening of Megaravalli to Agumbe on Tirthahalli Malpe section and road safety and curve improvements work from Bharatipura near Tirthahalli on Shimoga Mangalore section. These projects will give better connectivity to educational hub of Karnataka, Manipal and famous pilgrim centers of Sringeri, Udupi and Karkala. Construction of Shikaripura bypass will decongest traffic in Shikaripura town by bifurcating highway traffic from city traffic. It will immensely improve in transportation of paddy and jawar grown in this region to bigger agriculture mandis and give smooth and fast connectivity to famous tourist spots like Jog Falls and temples of Sigandur, Kollur and Udutani in Shimoga district. These projects will provide future-ready road infrastructure which will transform urban and rural landscape, encourage investments and generate employment in the state of Karnataka and lead the way in making India self-reliant. ಭಾರತದ ಸ್ವಾತಂತ್ರ್ಯಕ್ಕೆ 70 ವರ್ಷಗಳಾದ ನಂತರವೂ ಕೇವಲ 3 ಕೋಟಿ ಮನೆಗಳಿಗಷ್ಟೇ ಶುದ್ಧ, ಸುರಕ್ಷಿತ ನೀರಿನ ನಳಸಂಪರ್ಕವಿತ್ತು. ದಿನ ಬಳಕೆಯ ನೀರನ್ನು ಹೊತ್ತು ತರುವ ಜವಾಬ್ದಾರಿ ಮಹಿಳೆಯರ ಮತ್ತು ಮಕ್ಕಳ ಮೇಲಿತ್ತು. ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಅನ್ನು 2019ರಲ್ಲಿ ಆರಂಭಿಸಲಾಯಿತು. ಭಾರತದ ಪ್ರತಿ ಗ್ರಾಮೀಣ ಮನೆಗೂ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕ ಒದಗಿಸುವ ಯೋಜನೆ ಇದಾಗಿದೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಕೇವಲ 3 ವರ್ಷಗಳಲ್ಲಿ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕ ಹೊಂದಿದ ಮನೆಗಳ ಸಂಖ್ಯೆ 11 ಕೋಟಿ ದಾಟಿತು. हर घर जल जब पहुंचता है तो सबसे अधिक लाभ हमारी बहनों को होता है, भावी पीढ़ी को होता है। इसलिए इस मिशन के केंद्र में भी हमारी बहन बेटियां ही है। ಜಲಜೀವನ್ ಮಿಷನ್ ಅನ್ನು ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎಂದು ಕರೆಯಲಾಗುತ್ತದೆ. ಪ್ರತಿ ಮನೆಗೂ ಕಾರ್ಯಾತ್ಮಕ ಗೃಹನಳ ಸಂಪರ್ಕ ಒದಗಿಸಲು ಅನೇಕ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ಈಗಾಗಲೇ 64 ಲಕ್ಷ ಮನೆಗಳಿಗೆ ಕಾರ್ಯಾತ್ಮಕ ಗೃಹನಳ ಸಂಪರ್ಕವನ್ನು ನೀಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ದುರ್ಗಮ ಪ್ರದೇಶಗಳನ್ನು ಪ್ರವೇಶಿಸಿ ಕಠಿಣ ಪರಿಶ್ರಮದಿಂದ ಜಿಲ್ಲೆಯನ್ನು ಜಲಪರಿಪೂರ್ಣವಾಗಿಸುವತ್ತ ನಡೆ ಆರಂಭಿಸಲಾಯಿತು. ಇಂದು ಉದ್ಘಾಟಿಸಲಾಗುತ್ತಿರುವ ಗೌತಮಪುರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯು ವೃಷಭಾವತಿ ನದಿಗೆ ಕಟ್ಟಲಾದ ಆಂಬ್ಲಿಗೋಳ ಜಲಾಶಯದಿಂದ ನೀರನ್ನು ಪಡೆಯುತ್ತದೆ. 91 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯು 64 ಗ್ರಾಮಗಳ 46,000 ಜನರಿಗೆ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕ ನೀಡಲಿದೆ. ಇಂದು ಇನ್ನೂ 3 ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಲಾಗುತ್ತಿದೆ. ಅವು ಆವಿನಹಳ್ಳಿ, ಅಂಜನಾಪುರ ಹಾಗೂ ನಗರ ಬಹುಗ್ರಾಮ ಯೋಜನೆಗಳು. 860 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ಯೋಜನೆಗಳ ಫಲವಾಗಿ 500 ಗ್ರಾಮಗಳಲ್ಲಿನ 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ನಳ ಸಂಪರ್ಕ ಸಿಗಲಿದೆ. ಸಾಗರ, ಶಿಕಾರಿಪುರ ಹಾಗೂ ಹೊಸನಗರ ತಾಲೂಕುಗಳ ಜನತೆಗೆ ಇದರ ಲಾಭ ದೊರಕಲಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ಯೋಜನೆಗಳನ್ನು ಉದ್ಘಾಟಿಸುವುದರೊಂದಿಗೆ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಂದು ಮನೆಗೂ ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸುವ ಡಬಲ್ ಇಂಜಿನ್ ಸರ್ಕಾರದ ಪರಿಶ್ರಮ ಇನ್ನಷ್ಟು ಹೆಚ್ಚಲಿದೆ. ಜಲಜೀವನ್ ಮಿಷನ್ ಶುದ್ಧ ನೀರಿನ ಆನಂದವನ್ನು ಜಿಲ್ಲೆಯ ಪ್ರತಿ ಮನೆಗೂ ಒದಗಿಸುವ, ಜನರ ಬದುಕು ಹಸನಾಗಿಸುವ ಭರವಸೆ ತಂದಿದೆ. ಬಂಧುಗಳೇ, ಕರ್ನಾಟಕ ವಿಶೇಷತಃ ಶಿವಮೊಗ್ಗೆಯ ಪಾಲಿಗೆ ಇದು ಐತಿಹಾಸಿಕ ದಿನ. ಇಂಥ ದಿನ ಸಮಾರಂಭದಲ್ಲಿ ಅವರ ಆಗಮನ, ಉಪಸ್ಥಿತಿ, ಭಾಗವಹಿಸುವಿಕೆ ಮತ್ತೀಗ
ಅವರಾಡುವ ಸ್ಫೂರ್ತಿದಾಯಕ ನುಡಿಗಳು ನಮಗೆ ಮಾರ್ಗದರ್ಶಕ. ಅವರ ನುಡಿಗಳನ್ನ ಆಲಿಸಲು ನಾವೆಲ್ಲರೂ ಕಿವಿಯಾಗಿದ್ದೇವೆ. ಹಾಗಾಗಿ ಅವರನ್ನ ಸ್ವಾಗತಿಸೋಣ. Ladies and gentlemen, we are all eagerly awaiting to listen to the words of Vishwa Manava, Shri Narendra Modi ji, the world leader. So please put your hands together. Swagat kijiye, Honorable Prime Minister of India, Shri Narendra Modi ji, for his words. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ಶ್ರೀಗನ್ನಡಂ ಗೆಲ್ಲೆ ಶ್ರೀಗನ್ನಡಂ ಬಾಳ್ಗೆ. जय भारत जनजातीय तनुजाते. जय हे कर्नाटक माते. एक भारत श्रेष्ठ भारत के लिए ऐसे समर्पण भाव को रखने वाले राष्ट्र कवि कुवेंपु की धरती को मैं आदरपूर्वक नमन करता हूं. आज मुझे एक बार फिर कर्नाटका के विकास से जुड़े हजारों करोड़ रुपए के प्रोजेक्ट्स के लोकार्पण और शिलान्यास का सौभाग्य मिला है. अभी अभी शिवमोगा में हूं और यहां से मुझे बेलगावी जाना है. आज शिवमोगा को अपना एयरपोर्ट मिला है. लंबे समय तक जिसकी डिमांड थी वो आज पूरी हुई है. शिवमोगा एयरपोर्ट बहुत ही भव्य बना है, बहुत ही सुंदर है. इस एयरपोर्ट में भी कर्नाटका के ट्रेडिशनल और टेक्नोलॉजी का अद्भुत संगम नजर आता है. और ये सिर्फ एयरपोर्ट नहीं है, ये इस क्षेत्र के जवानों के सपनों को नई उड़ान का अभियान है. आज रोड और रेल से जुड़े अनेक प्रोजेक्ट्स का भी शिलान्यास हुआ है. हर घर नल से जल के प्रोजेक्ट में काम शुरू हो रहा है. विकास के ऐसे हर प्रोजेक्ट के लिए मैं शिवमोगा के और आसपास के सभी जिलों का, वहां के सभी नागरिकों को बहुत बहुत बधाई देता हूं. साथियों, आज का दिन एक और वजह से बहुत विशेष है. आज कर्नाटका के लोकप्रिय जननेता बीएस येदियुरप्पा जी का जन्मदिन है. मैं उनकी लंबी आयु की कामना करता हूं. उन्होंने अपना जीवन गरीबों के कल्याण के लिए, किसानों के कल्याण के लिए समर्पित किया है. येदियुरप्पा जी ने
अभी पिछले हफ्ते कर्नाटका असेंबली में जो भाषण दिया है वो सार्वजनिक जीवन जीने वाले प्रत्येक व्यक्ति के लिए प्रेरणा है। सफलता की इस ऊंचाई पर पहुंचकर भी किस तरह व्यवहार में विनम्रता बनी रहनी चाहिए, ये हम जैसे हर किसी को, हमारी आने वाली पीढ़ियों के लिए भी येडियुरप्पा जी का ये भाषण, उनका जीवन हमेशा हमेशा प्रेरणा देने वाला है। साथियों, मेरी आप सबसे एक विनती है, आप करेंगे? अगर आपके पास मोबाइल फोन है तो मोबाइल फोन निकाल करके उसकी फ्लैश लाइट शुरू करिए और येडियुरप्पा जी का सम्मान कीजिए। येडियुरप्पा जी के सम्मान में सब लोग हर एक के मोबाइल पर फ्लैश लाइट चलना चाहिए, येडियुरप्पा जी के सम्मान में चलना चाहिए। 50-60 साल का सार्वजनिक जीवन, अपनी पूरी जवानी एक विचार के लिए खपा दी है। हर कोई अपने मोबाइल फोन का फ्लैश लाइट चालू करके आदरणीय येडियुरप्पा जी का सम्मान करे। शाबाश, शाबाश। भारत माता की। जब मैं भाजपा सरकार के दौरान कर्नाटका की विकास यात्राओं को देखता हूं तो पाता हूं कर्नाटका अभिवृद्धिया रथादा मेले, ಈ ರಥವು ಪ್ರಗತಿಯ ಪಥಾದ ಮೇಲೆ। बीते कुछ वर्षों में कर्नाटका का विकास अभिवृद्धि के रथ पर चल चुका है। ये अभिवृद्धि रथ प्रगति पथ पर दौड़ रहा है। ये प्रगति पथ रेलवे, रोडवेज, एयरवेज और हाईवेज यानी डिजिटल कनेक्टिविटी का है। साथियों, हम सब जानते हैं कि कोई गाड़ी हो या सरकार, डबल इंजन लगता है ना तो उसकी स्पीड कई गुना बढ़ जाती है। कर्नाटका का अभिवृद्धि रथा ऐसे ही डबल इंजन पर चल रहा है, बल्कि तेजी से दौड़ रहा है। भाजपा की डबल इंजन सरकार एक और बड़ा बदलाव लेकर आई है। पहले जब कर्नाटका के विकास की चर्चा होती थी तो ये बड़े शहरों के आसपास वहीं तक सीमित रहती थी, लेकिन डबल इंजन सरकार इस विकास को कर्नाटका के गांवों तक, टीयर 2 सिटी तक, टीयर 3 सिटी तक पहुंचाने का लगातार प्रयास कर रहे हैं। शिवमोगा का विकास इसी सोच का परिणाम है। भाइयों और बहनों, शिवमोगा का ये एयरपोर्ट ऐसे समय में शुरू हो रहा है जब भारत में हवाई यात्रा को लेकर बहुत उत्साह है। आपने हाल में ही देखा होगा कि एयर इंडिया ने दुनिया का सबसे बड़ा विमान खरीदने का सौदा किया है। 2014 से पहले जब भी एयर इंडिया की चर्चा होती थी
तो अक्सर नकारात्मक खबरों के लिए ही होती थी। कांग्रेस के राज में एयर इंडिया की पहचान घोटालों के लिए होती थी, घाटे वाले बिजनेस मॉडल के रूप में होती थी। आज एयर इंडिया भारत के नए सामर्थ्य के रूप में विश्व में आगे नई ऊंचाई, नई उड़ान भर रहा है। आज भारत के एविएशन मार्केट का डंका पूरी दुनिया में बज रहा है। आने वाले समय में हजारों विमानों की जरूरत भारत में पड़ने वाली है। इन विमानों में काम करने के लिए हजारों युवाओं की जरूरत होगी। अभी हम भले ही ये विमान विदेशों से मंगा रहे हैं, लेकिन वो दिन दूर नहीं जब भारत के नागरिक मेड इन इंडिया पैसेंजर वाले प्लेन में प्रवास करेंगे। एविएशन सेक्टर में रोजगार के लिए अनेक संभावनाएं खुलने वाली है। साथियों, आज भारत में हवाई यात्रा का जो विस्तार हुआ है, उसके पीछे भाजपा सरकार की नीतियां और निर्णय है। 2014 से पहले देश में सिर्फ बड़े शहरों में ही एयरपोर्ट पर फोकस था। छोटे शहर भी हवाई कनेक्टिविटी से जुड़े एक कांग्रेस की सोच ही नहीं थी। हमने इस स्थिति को बदलने का निर्णय लिया। साल 2014 में देश में 74 एयरपोर्ट थे, 74, यानी आजादी के 7 दशक बाद भी देश में 74 एयरपोर्ट ही थे, जबकि भाजपा सरकार अपने 9 साल में 74 नए एयरपोर्ट बनवा चुकी है। देश के अनेक छोटे शहरों के भी पास जब उनके अपने आधुनिक एयरपोर्ट है, आप कल्पना कर सकते हैं कि भाजपा सरकार के काम करने की रफ्तार क्या है। गरीबों के लिए काम करने वाली भाजपा सरकार ने एक और बड़ा काम किया। हमने तय किया कि हवाई चप्पल पहनने वाला भी हवाई यात्रा कर पाए। इसलिए हमने बहुत ही कम कीमत पर हवाई टिकट देने वाली उड़ान योजना शुरू की। आज जब मैं देखता हूं कि मेरे कितने ही गरीब भाई बहन पहली बार हवाई जहाज में चढ़ रहे हैं, और उससे मुझे बहुत संतोष होता है। शिवमोगा का एयरपोर्ट भी अब इसका गवाह बनेगा। साथियों, नेचर, कल्चर और एग्रीकल्चर की धरती शिवमोगा के लिए ये नया एयरपोर्ट विकास के नए द्वार खोलने जा रहा है। शिवमोगा वेस्टर्न घाट के लिए मशहूर मलेनाडु का गेटवे है। जब नेचर की बात होती है तो यहां की हरियाली, यहां के वाइल्ड लाइफ सेंचुरीज, नदियां और पहाड़ अद्भुत है। आपके पास मशहूर जोग जलपाता भी है। यहां प्रसिद्ध एलिफेंट कैप है। सीमा धाम जैसी लायन सफारी है।
आगुम्बे पर्वत के सूर्यास्त का आनंद कौन नहीं लेना चाहेगा। यहां तो कहावत है, गंगा स्नाना तुंगा पाना। जिसने गंगा स्नान नहीं किया और तुंगा नदी का पानी नहीं पिया, उसके जीवन में कुछ न कुछ अधूरा है। साथियों, जब हम कल्चर की बात करते हैं तो शिवमोगा के मीठे जल ने राष्ट्र कवि कुवेंपु के शब्दों में मिठास घोली है। दुनिया का इकलौता संस्कृत गांव मत्तुरु इसी जिले में है, और वो तो यहां से दूर भी नहीं है। देवी सिंहगुदुरु चौड़ेश्वरी, श्री कोटे आंजनेय, श्री श्रीधर स्वामी जी का आश्रम, आस्था और आध्यात्म से जुड़े ऐसे अनेक स्थान भी हमारे शिवमोगा में है। शिवमोगा का इसरू गांव, जहां अंग्रेजों के विरुद्ध एसुरु बिट्टुरु ईसुरु बिड़ेवो इसका नारा गूंजा, ये हम सभी के लिए प्रेरणा स्थली है। भाइयों और बहनों, नेचर और कल्चर के साथ साथ शिवमोगा के एग्रीकल्चर की भी विविधता है। ये रीजन देश के सबसे उपजाऊ क्षेत्रों में से एक है। यहां जिस प्रकार फसलों की वैरायटी पाई जाती है, वो इस क्षेत्र को एग्रीकल्चर हब के रूप में स्थापित करता है। चाय, सुपारी, मसालों से लेकर भांति भांति के फल सब्जी हमारे शिवमोगा विस्तार में होते हैं। शिवमोगा के नेचर, कल्चर और एग्रीकल्चर को बढ़ावा देने के लिए एक बहुत बड़ी जरूरत यहां थी। ये जरूरत कनेक्टिविटी की है, अच्छी कनेक्टिविटी की है। डबल इंजन सरकार इस जरूरत को पूरा कर रही है। एयरपोर्ट के बनने से स्थानीय लोगों को सुविधा तो मिलेगी, देश विदेश के टूरिस्ट के लिए यहां आना आसान होगा। जब टूरिस्ट आते हैं तो वो अपने साथ डॉलर और पाउंड लेके आते हैं, और एक प्रकार से रोजगार के अवसर भी उसमें ही होते हैं। जब रेल कनेक्टिविटी बेहतर होती है तो सुविधा और टूरिज्म के साथ साथ किसानों को भी नए बाजार मिलते हैं। किसान अपनी फसल कम कीमत में देश भर के मार्केट तक पहुंचाते हैं। साथियों, जब शिवमोगा, शिकारीपुरा, रानी बेंदूर नई लाइन पूरी होगी तो शिवमोगा के अलावा हावेरी और दावणगेरे जिलों का भी उनको भी लाभ होने वाला है। सबसे बड़ी बात, इस लाइन में लेवल क्रॉसिंग नहीं होगी, मतलब ये सुरक्षित रेल लाइन होगी और इस पर तेज गति की ट्रेनें चल पाएगी। कोटे गंगोर अब तक एक छोटा पड़ाव स्टेशन था। अब नया कोचिंग टर्मिनल बनने से इसका महत्व बढ़ जाएगा, इसकी कैपेसिटी बढ़ जाएगी। अब इसे 4 रेलवे लाइनों, 3 प्लेटफॉर्म और 1 रेलवे कोचिंग डिपो के साथ
तैयार किया जा रहा है। इससे यहां से देश के दूसरे हिस्सों के लिए नई ट्रेनें चल पाएगी। हवाई और रेल ट्रांसपोर्ट के साथ साथ अब रोड भी अच्छी होती है, तब युवाओं का बहुत लाभ होता है। शिवमोगा तो एजुकेशनल हब है। अच्छी कनेक्टिविटी होने से आसपास के जिलों से युवा साथियों के लिए यहां आना आसान होगा। इससे नए बिजनेस के लिए, नए उद्योगों के लिए भी रास्ते खुलेंगे। यानी अच्छी कनेक्टिविटी से जुड़ा इंफ्रास्ट्रक्चर इस पूरे क्षेत्र में रोजगार के नए अवसर बनाने जा रहा है। भाइयों और बहनों, आज शिवमोगा और इस क्षेत्र की माताओं बहनों के जीवन को आसान बनाने के लिए भी एक बड़ा अभियान चल रहा है। ये अभियान है हर घर पाइप से जल पहुंचाने का। शिवमोगा जिले में 3 लाख से अधिक परिवार है। जल जीवन मिशन शुरू होने से पहले यहां लगभग 90,000 परिवारों के घर में जल कनेक्शन था, नल से कनेक्शन मिला था। डबल इंजन सरकार अभी तक करीब करीब 1.5 लाख नए परिवारों को पाइप से पानी की सुविधा दे चुकी है। बाकी परिवारों तक नल से जल पहुंचाने के लिए अनेक प्रोजेक्ट्स पर काम चल रहा है। बीते 3.5 वर्षों में कर्नाटका में 40 लाख ग्रामीण परिवारों तक पाइप से पानी पहुंचा गया है। साथियों, बीजेपी की सरकार गांव, गरीब और किसान की सरकार है। बीजेपी की सरकार गरीबों के कल्याण के लिए काम करने वाली सरकार है। बीजेपी की सरकार माताओं बहनों का स्वाभिमान, माताओं बहनों के लिए अवसर, माताओं बहनों के सशक्तिकरण, इस रास्ते पर चल रही है। इसलिए हमने बहनों से जुड़ी हर परेशानी को दूर करने का प्रयास किया है। टॉयलेट हो, रसोई घर में, किचन में गैस हो या नल से जल हो, इनका अभाव हमारी बहनों बेटियों को ही सबसे अधिक परेशान करता था। आज इसको हम दूर कर रहे हैं। जल जीवन मिशन से डबल इंजन सरकार हर घर तक जल पहुंचाने के लिए ईमानदारी से प्रयास कर रही है। साथियों, कर्नाटका के लोग भली भांति जानते हैं कि भारत का ये अमृतकाल विकसित भारत बनाने का काल है। आजादी के इतिहास में पहली बार ऐसा अवसर आया है। पहली बार पूरी दुनिया में भारत की इतनी गूंज सुनाई दे रही है। दुनिया भर के निवेशक भारत आना चाहते हैं और जब निवेश आता है तो उसका बहुत लाभ कर्नाटका को भी होता है, यहां के युवाओं को भी होता है। इसलिए कर्नाटका डबल इंजन सरकार को बार बार अवसर देने का मत बना चुका है। मैं आपको आश्वस्त करता हूं कि कर्नाटका के विकास का यह अभियान अब और तेज होने वाला है। हमें मिलकर आगे बढ़ना है, मिलकर चलना है। हमें एक साथ चल करके हमारे कर्नाटका के लोगों के, हमारे शिवमोगा के लोगों के सपनों को पूरा करना है। एक बार फिर आप सभी को विकास के इन प्रोजेक्ट्स के लिए मैं बहुत बहुत बधाई देता हूं, बहुत बहुत शुभकामनाएं देता हूं।
मेरे साथ बोले भारत माता की, भारत माता की, भारत माता की। धन्यवाद। ಕರ್ನಾಟಕ ಶಿವಮೊಗ್ಗ ಈ ಪ್ರದೇಶ ಈ ಪುಣ್ಯ ಭೂಮಿ ಕುರಿತು ಶ್ಲಾಘನೆಯ ನುಡಿಗಳನ್ನು ಹಂಚಿಕೊಂಡು ಶುಭ ಕಾಮನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತೊಮ್ಮೆ ಚಪ್ಪಾಳೆ ಮುಖೇನ ಸಲ್ಲಿಸೋಣ ಬಂಧುಗಳೇ. Shri Narendra Modi ji has called upon the entire fraternity that the double engine government will go a long way towards further development. तो अभी आप ये सीधी तस्वीरें देख रहे थे कर्नाटक के शिवमोगा से, जहां प्रधानमंत्री एक जनसभा को संबोधित कर रहे थे। और आज का दिन कर्नाटक के लिए, शिवमोगा के लिए बहुत ही खास रहा, क्योंकि अब से कुछ देर पहले ही प्रधानमंत्री ने उन्हें सौगातें दी हैं, चाहे वो रोड की हो, रेल की हो या फिर एयरपोर्ट की हो। ಮನೆಯಲ್ಲಿದ್ದರೆ ಚಿನ್ನ, ಚಿಂತೆಯು ಏತಕ್ಕೆ ರನ್ನ. ಆದಷ್ಟು ಬಂಗಾರವನ್ನ ಹೂಡಿಕೆ ಮಾಡೋದು ಹೆಂಡತಿ ಮೇಲೆ ಮಾಡಬೇಕು. ಚಿನ್ನ ತರುವ ಹುಡುಗಿ ಹೇಗಿದ್ದರೂ ಸೈ,